ಬಾಳೆದಿಂಡಿನಿಂದ ವಿದ್ಯುತ್ ಉತ್ಪಾದನೆ, ಗೋಮೂತ್ರದಿಂದ ವಿದ್ಯುತ್, ಮೊಬೈಲ್ ಮೂಲಕ ಮನೆಯಲ್ಲಿನ ಎಲ್ಲ ವಿದ್ಯುತ್ ಉಪಕರಣಗಳ ನಿಯಂತ್ರಣ, ಇನ್ನು ಸಮುದ್ರದ ನೀರಿನಿಂದ ಕೃಷಿ ಮಾಡುವ ಪ್ರಾತ್ಯಕ್ಷಿಕೆ, ಹಡಗು ಅಥವಾ ರೈಲು ಬರುವಾಗ ಎರಡು ಕಡೆಗೆ ವಿಭಜನೆಯಾಗುತ್ತಿರುವ ರಸ್ತೆ, ತ್ಯಾಜ್ಯವನ್ನು ಬಳಸಿ ಗೃಹೋಪಯೋಗಿ ವಸ್ತುಗಳ ತಯಾರಿಕೆ, ಗಾಳಿ ಮೂಲಕ ಹಾರಾಡುವ ರಾಕೆಟ್, ಇದೇ ತರಹ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಾತ್ಯಕ್ಷಿಕೆಯನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿ ಬೆತನಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುರೇಕಾ 19 ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ ನಡೆಯಿತು. ವಿವಿಧ ಘಟಕಗಳಲ್ಲಿ ನಡೆದ ವಸ್ತು ಪ್ರದರ್ಶನ ಸ್ಪರ್ಧೆಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಶಿಕ್ಷಕರು, 400 ಮಂದಿ ಸ್ಪರ್ಧಾ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 700ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ವರ್ಲ್ಡ್ ರೆಕಾರ್ಡ್ ಪುರಸ್ಕೃತ ಪರೀಕ್ಷಿತ್ ನೆಲ್ಯಾಡಿ ಸೇರಿದಂತೆ ಹಲವು ಪ್ರತಿಭೆಗಳಿಗೆ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಯಿತು. ಬಾಳೆದಿಂಡಲ್ಲಿ ಸಿಟ್ರಿಕ್ ಆ್ಯಸಿಡ್ ಕನ್ಸಿಸ್ಟ್ ಆಗಿರ್ತದೆ. ಆ ಸಿಟ್ರಿಕ್ ಆ್ಯಸಿಡ್ ಕನ್ಸಿಸ್ಟ್ ಆಗಿರುವಾಗ ನಾವು ಐರನ್ ರಾಡ್ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದಾಗ ಐರನ್ ರಾಡಲ್ಲಿದ್ದ ಅಂಶವನ್ನು ಅದು ಬಿಟ್ಟು ಕೊಡ್ತದೆ. ಆಗ ಸಿಟ್ರಿಕ್ ಆ್ಯಸಿಡ್ ಒಂದಿಗೆ ಮಿಕ್ಸ್ ಆಗ್ತದೆ. ಆವಾಗ ಅಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತದೆ. ಆ ಕರೆಂಟನ್ನು ನಾವು ಮೇಲೆ ತರಲಿಕ್ಕೆ ಕಾಪರ್ ವೈರನ್ನು ಯೂಸ್ ಮಾಡ್ತೀವಿ. ಕಾಪರ್ ವೈರನ್ನು ಸ್ಮ್ಯಾಶ್ ಮಾಡಿ ನಾವು ಫಿಕ್ಸ್ ಮಾಡಬೇಕು. ಆವಾಗ ಅದು ಕರೆಂಟ್ ಮೇಲೆ ಬರ್ತದೆ. ಅದನ್ನು ಚೆಕ್ ಮಾಡೋದು ಇರ್ತದೆ. Give a new way to produce electricity. In a village, we know that most of the house contains 1 or 2 cows. They will domesticate it. So this is a model of a rural place. This is the cow shed. The cow urine which is collected from the cow shed will store in a tank. From that tank it will pass to another tank. This is a electricity generator station. ಅಟ್ಯಾಕ್ ಆದವರಿಗೆ ಫಿಸಿಯೋಥೆರಪಿಯ ಕೆಲಸ ಬೇಕಾಗ್ತದೆ. ಇದು ಈ ಮೋಟ್ರಿನ ಸಹಾಯದಿಂದ ಒಂದು ಕೈಯನ್ನು ಅದರ ಒಳಗಡೆ ಇಟ್ಟು ಅವರಿಗೆ ಬೇಕಾದಾಗೆ ಇನ್ನೊಂದು ಕೈ ಅವರಿಗೆ ಸರಿ ಇರ್ತದೆ ಮಾಡುವುದರ ಮುಖಾಂತರ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಕೈ ಕೂಡ ಸರಿಯಾಗಿ ಫಂಕ್ಷನ್ ಆಗ್ತದೆ. ಇದರ ಬಗ್ಗೆ ಪುತ್ತೂರಿನ ಆದರ್ಶ ಆಸ್ಪತ್ರೆ ಡಾಕ್ಟರ್ ಭಾಸ್ಕರ್ ಅವರು ಸರ್ಟಿಫೈ ಮಾಡಿದ್ದಾರೆ ಸರ್. ಪೇಷಂಟ್ಗಳ ಮೇಲೆ ಇದನ್ನು ಪ್ರಯೋಗ ಮಾಡಿ ಇದು ತುಂಬ ಉಪಯುಕ್ತ ಅಂತೇಳಿ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್.